ಜ್ಞಾನ ಮತ್ತು ಸೇವೆಯ ಮೂಲಕ ಜಗತ್ತಿಗೆ ಶ್ರೀರಾಮಕೃಷ್ಣ ಮಠಗಳು ಜಗತ್ತಿನಾದ್ಯಂತ ನಿರ್ವಹಿಸುತ್ತಿರುವ ಕಾರ್ಯ ಮಾದರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಮಂಗಳೂರು ಶ್ರೀರಾಮಕೃಷ್ಣ ಮಠದ ಅಮೃತ ಮಹೋತ್ಸವ ಉದ್ಘಾಟನಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಇದ್ರು. ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮೌಲ್ಯ ದೂರವಾಗ್ತಾ ಇದೆ. ಸ್ವಾರ್ಥಪರವಾದ ಚಿಂತನೆಯ ಕಾರಣದಿಂದ ಆಸ್ಪತ್ರೆಗಳು, ಪೊಲೀಸ್ ಠಾಣೆಗಳು ಹೆಚ್ಚುತ್ತಿವೆ. ಆಡಳಿತದ ಪ್ರಮುಖ ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಕಾರ್ಯಚಟುವಟಿಕೆಗಳಲ್ಲೂ ಸಾಕಷ್ಟು ಸವಾಲುಗಳಿವೆ. ಇಂತಹ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸ ವಿವೇಕಾನಂದರು ಧರ್ಮದ ಮೂಲಕ ಜ್ಞಾನದ ಬೆಳಕನ್ನು ಜಗತ್ತಿಗೆ ತೋರಿದವರು. ಇಂದಿಗೂ ನಮಗೆ ಆದರ್ಶಪ್ರಾಯರು. ಭಾರತ ದೇಶ ವಿಶ್ವಗುರುವಾಗಬೇಕಾದರೆ ಶ್ರೀರಾಮಕೃಷ್ಣ ಆಶ್ರಮದ ಆದರ್ಶಗಳನ್ನು ಅಳವಡಿಸಿಕೊಂಡು ಮುಂದೆ ಹೋಗಬೇಕಾಗಿದೆ ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ನಾನು ಬಹಳ ಸಂತೋಷದಿಂದ ಅಭಿನಂದಿಸ್ತೇನೆ. ಈಗ ನಿನ್ನೆಯಿಂದ ಪ್ರಾರಂಭ ಆಗಿರುವಂತಹ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಆಗಿರೋದಂದ್ರೆ ವೇದವ್ಯಾಸ ಕಾಮತರು ಮಠ ನಮಗೇನು ಕೊಡುತ್ತೆ ಅಂತಲ್ಲ, ಮಠದಿವೆ ಅನ್ನುವಂತ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವುದು ಎಲ್ಲರ ಸಹಕಾರದಿಂದ ಪೂಜ್ಯ ಸ್ವಾಮಿ ಅನ್ನುವಂತಹ ಒಂದು ಮಾತನ್ನ ನಾನು ಈ ಸಂದರ್ಭ ಅವರು ತಮ್ಮ ಜೀವನವನ್ನ ನಡೆಸಿ ಇವತ್ತಿಗೂ ನಮಗೆ ಪ್ರೇರಣೆಯನ್ನು ಕೊಡುವಂತವರು. ದೇವಿ ಕರ್ಮ ಸಾಕ್ಷಿ ರಾಮಕೃಷ್ಣ ಮಠ ಮಿಷನ್ ಇದು ಪ್ರಾರಂಭವಾಗಿರುವುದರಿಂದ ಹಿಡಿದು ಇವತ್ತಿನ ತನಕ ಒಂದು ಅದ್ಭುತವಾದ ಪರಿವರ್ತನಾ ಕೆಲಸವನ್ನು ಮಾಡಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಆ 125 ವರ್ಷಗಳ ಕನಸನ್ನು ಕಂಡರೆ ಹೇಗೆ ಸಿಂಹಾವಲೋಕನವನ್ನು ಮಾಡಿದರೆ ಹೇಗಾಯಿತು 23-25 ವರ್ಷ ಅಂತ ಅದೇ ಒಂದು ಅದ್ಭುತವಾದ ಪ್ರೇರಣೆಯನ್ನು ಕೊಡುವಂಥದ್ದು. ರಾಮಕೃಷ್ಣ ಪರಮಹಂಸರಿಂದ ಆಶೀರ್ವಾದವನ್ನು ಪಡೆದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಹಾಸಂಘ, ಈ ಸನ್ಯಾಸಿಗಳ ಸಂಘವನ್ನು ಸ್ಥಾಪಿಸಿ ಅದೇ ಮುಂದೆ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಆಗಿ ಇವತ್ತು ದೇಶದಾದ್ಯಂತ ಎಷ್ಟು ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಮನೆಯಿಂದ ಏನು ಹಸಿ ಕಸ ಹೋಗ್ತಾ ಇತ್ತು ಅದನ್ನ ಇಲ್ಲಿಗೂ ಕೂಡ ಹೋಗದೇ ಇರುವಾಗ ಅಲ್ಲೇ ಒಂದು ಕಾಂಪೋಸ್ಟ್ ಮಾಡಿಕೊಂಡು ಗೊಬ್ಬರವನ್ನಾಗಿ ಬಳಕೆ ಮಾಡುವಾಗೆ ಬರೀ ಒಣ ಕಸವನ್ನು ಕೂಡ ವಿಂಗಡಣೆ ಮಾಡಿಕೊಂಡು ಅದರಿಂದ ಆದಾಯವನ್ನು ತರುವಂಥ ಒಂದು ಕೆಲಸವನ್ನು ಏನು ಮಾಡೋಕ್ಕಾಗ್ತದೆ ಅದನ್ನು ಮಾಡ್ತಾ ಇದ್ದೀನಿ. ಈ ಒಂದು ರಾಮಕೃಷ್ಣ ಮಠದ ಒಂದು ಆಧುನಿಕ ಪರಿಕಲ್ಪನೆಗಳನ್ನು ನಾವು ಈ ಸಂದರ್ಭದೊಳಗೆ ಒಂದು ಬೇರೆ ಬೇರೆ ರೀತಿಯಾದಂತಹ ಇತಿಹಾಸ